40 ವರ್ಷಗಳ ಹಿಂದೆ ಪರಿಚಯಿಸಿದ ಸಂಸ್ಥೆ ಇಂದು ದೇಶ ವಿದೇಶಗಳಲ್ಲಿ ಹೆಸರುವಾಸಿಯಾಗಿದೆ. ನೆನಪಿನ ಕಾಣಿಕೆ ಎಂದರೆ ಎಲ್ಲರಿಗೂ ಅಚ್ಚುಮೆಚ್ಚು. ಉಡುಪಿಯ ಸ್ಮರಣಿಕಾ ಸಂಸ್ಥೆಯಲ್ಲಿ ತುಳುನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವ, ಹಳೆಯದನ್ನು ಅಳಿಸದೆ ಹೊಸತನ್ನು ಒಗ್ಗಿಕೊಂಡು ಹೋಗುವ ಅಂತಾರಾಷ್ಟ್ರೀಯ ಗುಣಮಟ್ಟದ ಸ್ವದೇಶಿ ನಿರ್ಮಿತ ಎಲ್ಲ ಧರ್ಮಗಳ ಮೊಮೆಂಟೋಸ್, ಗಿಫ್ಟ್ ಬಂಟಿಂಗ್ಸ್, ಪರಿಸರ ಸ್ನೇಹಿ ಜೂಟ್ ಬ್ಯಾಗುಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ. ಹ್ಯಾಂಡಿಕ್ರಾಫ್ಟ್, ಸ್ಪೋರ್ಟ್ಸ್, ಡೈರಿ, ಕೀ ಚೈನು ಮೊದಲಾದ ವಸ್ತುಗಳ ಅಪಾರ ಸಂಗ್ರಹವಿದೆ. ಗೃಹೋಪಯೋಗಿ ಸಾಮಗ್ರಿಗಳು ಸ್ಪರ್ಧಾತ್ಮಕ ದರದಲ್ಲಿ ದೊರೆಯಲಿವೆ. ಗ್ರಾಹಕರ ಅನುಕೂಲಕ್ಕಾಗಿ ಹಿತ್ತಾಳೆ ಮತ್ತು ಬೆಳ್ಳಿಯ ಪೂಜಾ ಸಾಮಗ್ರಿಗಳು, ವಿಗ್ರಹ, ಗಿಫ್ಟ್ ಸಾಮಗ್ರಿಗಳು, ದೈನಂದಿನ ಬಳಕೆಯ ವಸ್ತುಗಳ ಪ್ರತ್ಯೇಕ ಮಾರಾಟ ಮಳಿಗೆ ತೆರೆಯಲಾಗಿದೆ. ವಾರ್ಷಿಕೋತ್ಸವದ ಪ್ರಯುಕ್ತ ಆಗಸ್ಟ್ 30ರವರೆಗೆ ಆಯ್ದ ಗಿಫ್ಟ್ ಐಟಂಗಳ ಮೇಲೆ 30% ವಿಶೇಷ ರಿಯಾಯಿತಿ ನೀಡಲಾಗುವುದು ಎಂದು ಮಾಲಕರಾದ ದಿವಾಕರ್ ಸನಿಲ್ ತಿಳಿಸಿದ್ದಾರೆ. ನಿಮ್ಮ ನೆಚ್ಚಿನ ಗಾಗಿ ಒಮ್ಮೆ ಭೇಟಿ ಕೊಡಿ. ಸ್ಮರಣಿಕಾ, ಮೊಮೆಂಟೋ ಮತ್ತು ಗಿಫ್ಟ್ ಶಾಪ್ ಉಡುಪಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9342749131 ಹಾಗೆಯೇ 9343090434. Welcome to ACE. Once again, a great success. Results straight ahead. Our young achievers. Now it's time to walk in. Learn to succeed. CET study materials. Exam-friendly study materials. Workshops. NEET special training. Practice work. ಸುಮಾರು 5 ವರ್ಷಗಳ ಪೂರ್ವದಲ್ಲಿ ಈ ಸಂಸ್ಥೆಯನ್ನು ನಾವು ಆರಂಭ ಮಾಡಿದ್ವಿ. ಮೂಲಭೂತವಾಗಿ ಉತ್ಕೃಷ್ಟ ಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ನೋಡಬೇಕು. ಕನಿಷ್ಠ ಶಿಕ್ಷಣ ವೇತನ, ಅದರಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳುವ ಉದ್ದೇಶದಿಂದ ಆರಂಭ ಮಾಡಿದ್ವಿ. ಕಳೆದ 5 ವರ್ಷಗಳಲ್ಲಿ ಸುಮಾರು 3ರಿಂದ 4 ಸಾವಿರ ವಿದ್ಯಾರ್ಥಿಗಳು ಇಲ್ಲಿಂದ ಅಧ್ಯಯನ ಮಾಡಿಕೊಂಡು ಸಾಗಿದ್ದಾರೆ. ಇಲ್ಲಿ ನಾವು 9ನೇ ತರಗತಿ, 10ನೇ ತರಗತಿ, ಫಸ್ಟ್ PUC, ಸೆಕೆಂಡ್ PUC, CET, JEE, NEET ಹಾಗೂ ಬ್ಯಾಂಕಿಂಗ್ ಎಕ್ಸಾಮಿನೇಷನ್ಸ್ಗೆ ಕೋಚಿಂಗ್ ಕೊಡ್ತಾ ಇದ್ದೇವೆ. ಏನ್ಲೇ ಬಾಳ್ಯ, ಗುಂಡಿ ತೋಡಕ್ ಹತ್ತಿಯಲ್ಲ? ಹೌದ್ರಿ ಮಸ್ತ್ರ. ಸಂಜೆಗಿದ್ನೆಲ್ಲ ಭೂಮಿಯಾಗ ಹಾಕಕ್ ಹೇಳವ್ರ ಸಾವುಕಾರ್ರು. ಓ, ಹಂಗ ಗುಂಡ್ಯಾಗ ನಿನ್ನ ಮಕ್ಕಳ ಭವಿಷ್ಯನ ಹಾಕಿ ಮುಚ್ಚು ಬಿಡ. ಅದ್ಯಾಕ ಹಂಗಂತೀರಿ? ಮತ್ತಿನ್ನೇನ, ನಿನ್ನ ಮಕ್ಳು ಸಾಲಿಗೆ ಬರ್ದ 2 ವಾರ ಆತ. ಪೆನ್ನು ಪೇಪರ್ ಹಿಡ್ಕೊಳ್ಳೋ ಕೈಯಾಗ ನೀನ್ ಗುದ್ಲಿ ಕೊಟ್ಟು ಚಾಕ್ರಿ ಮಾಡ್ಸಕ್ ಹತ್ತಿಯಲ್ಲ. ಶಿಕ್ಷಣ ಪ್ರತಿಯೊಂದು ಮಗುವಿನ ಮೂಲಭೂತ ಹಕ್ಕು. ಅದನ್ನ ಅವರಿಂದ ಕಸಿದುಕೊಳ್ಳಬೇಡಿ. ಜನಹಿತಕ್ಕಾಗಿ ಜಾರಿ. ಕರ್ನಾಟಕ ಬ್ಯಾಂಕ್, ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. मैडम 50 रुपए। क्या मैडम 50 बोला था ना? हाँ, तुम्हारे ये सब्जी के लिए 45 रुपए जो मैंने दिए वो भी ज्यादा है। आया बड़ा मुझे बताने हैं। शाबाश गीता जी, आपने 5 रुपए बचा लिए। शाबाश। हेलो, आप गीता जी हो ना? जी हाँ। हम आपके बैंक से कॉल कर रहे हैं। आपका ATM कार्ड रिन्यू कराने का आज आखिरी दिन है। हाँ क्या? अब क्या करें? आप अपने घर पर रहकर भी ये कर सकते हैं। यदि आप हमें अपना ATM कार्ड नंबर, पिन और CVV बताते हैं तो हम आपका ATM कार्ड रिन्यू करेंगे। अच्छा हुआ, ऑटो चार्ज बच गया। लिख लो नंबर। अरे वाह गीता जी,
खुले पैसे बचाने की समझदारी अब कहाँ गई? अपने बैंक अकाउंट के डिटेल्स किसी के साथ शेयर न करें। कर्नाटका बैंक, आपका पारिवारिक बैंक सारे भारत में। ಹಾಯ್, ನಮ್ಮ ಮನೆಗೆ ಹೊಸ ಫ್ರಿಡ್ಜ್ ತಂದಿದ್ದೀವಿ. ಅದಕ್ಕೆ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಕೋಲ್ಡ್ ಜ್ಯೂಸ್ ತಂದೆ. ಹಾಯ್, ನಾನು ಹೊಸದಾಗಿ ಅವನ್ ಪರ್ಚೇಸ್ ಮಾಡಿದೆ. ಅದ್ರಲ್ಲಿ ಕೇಕ್ ಮಾಡಿದ್ದೆ. ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ತಂದಿದ್ದೀನಿ. ತಗೊಳ್ಳಿ. ಹಲೋ, ನಮಸ್ತೆ ಉಷಾ ಅವರೇ. ನಾವು ಬ್ಯಾಂಕಿಂದ ಕಾಲ್ ಮಾಡ್ತಿರೋದು. ನಿಮ್ಮ ಎಟಿಎಂ ಕಾರ್ಡ್ ರಿನ್ಯೂ ಮಾಡ್ಲಿಕ್ಕೆ ಇವತ್ತು ಕೊನೆಯ ದಿವಸ. ನಿಮ್ಮ ಎಟಿಎಂ ಕಾರ್ಡ್ ನಂಬರ್, ಪಿನ್ ಮತ್ತು ಸಿವಿವಿ ನಮ್ಗೆ ಹೇಳಿದ್ರೆ ನಾವೇ ನಿಮ್ಮ ಎಟಿಎಂ ಕಾರ್ಡ್ ನ ರಿನ್ಯೂ ಮಾಡ್ಕೊಡ್ತೀವಿ. ಓಹೋ, ಅದೇನ್ ಮ್ಯಾಂಗೋ ಜ್ಯೂಸು ಅಥವಾ ಕೇಕ್ ಅನ್ಕೊಂಡ್ರಾ? ಎಲ್ಲರ ಜೊತೆ ಶೇರ್ ಮಾಡಕ್ಕೆ? ಪೊಲೀಸ್ ಸ್ಟೇಷನ್ ನಂಬರ್ ಇದೆ, ಕೊಡ್ಲಾ? ಯಾವುದೇ ಬ್ಯಾಂಕಿನ ಗ್ರಾಹಕರಿಂದ ಯಾವುದೇ ಸಂದರ್ಭದಲ್ಲೂ ಎಟಿಎಂ ನ ನಂಬರ್, ಪಿನ್ ಹಾಗೂ ಸಿವಿವಿಗಳಂತಹ ಯಾವ ಮಾಹಿತಿಯನ್ನು ಕೇಳೋದಿಲ್ಲ. ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ನ ಯಾರೊಂದಿಗೂ ಶೇರ್ ಮಾಡಬೇಡಿ. ಜನಹಿತಕ್ಕಾಗಿ ಜಾರಿ. ಕರ್ನಾಟಕ ಬ್ಯಾಂಕ್, ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. ನಿಮಗೆ ಗೊತ್ತಾ, ನಮ್ಮ ಮನೇಲಿ ನೆನ್ನೆ ಒಂದು ಇಲಿ ಬಂದಿತ್ತು. ಅದು ನಮ್ಮ ಮನೆ ಡಬಲ್ ರೂಪಾಯಿ ಕಾರ್ ಇದೆಯಲ್ಲ, ಅದ್ರ ಮೇಲೆ ಕೂತ್ ಹೋಯ್ತು ಗೊತ್ತಾ. ಹಲೋ, ಕಂಗ್ರಾಚುಲೇಷನ್ಸ್ ಮೇಡಮ್, ನೀವು ಬ್ರ್ಯಾಂಡ್ ನ್ಯೂ ಕಾರ್ ವಿನ್ ಆಗಿದ್ದೀರಾ. ನಾವು ಕಂಪನಿಯಿಂದ ಕಾಲ್ ಮಾಡ್ತಿರೋದು. ಹೇಳಿ. ಈ ಪ್ರೈಸ್ ನ ಕ್ಲೈಮ್ ಮಾಡೋದಕ್ಕೆ KYC ಗಾಗಿ ನಿಮ್ಮ ಅಕೌಂಟ್ ಡೀಟೇಲ್ಸ್ ಗಳನ್ನ ಕೊಡ್ಬೇಕಾಗುತ್ತೆ. ಖಂಡಿತ ಕೊಡ್ತೀನಿ. ಹೇ, ನಿನ್ ನೀಲಿ ಓಡಾಟ ಏನಿದ್ರು ನಿಮ್ಮನೆ ವಸ್ತುಗಳ ಮೇಲಿದ್ರೆ ಒಳ್ಳೇದು, ಅಕೌಂಟ್ ಡೀಟೇಲ್ಸ್ ಮೇಲಲ್ಲ. ಯಾವುದೇ ಸಂದರ್ಭದಲ್ಲೂ ಡೆಬಿಟ್ ಕಾರ್ಡ್ ನಂಬರ್, ಪಿನ್ ಹಾಗೂ ಸಿವಿವಿಗಳಂತ ಮಾಹಿತಿಗಳನ್ನ ಯಾರೊಂದಿಗೂ ಶೇರ್ ಮಾಡಬೇಡಿ. ಜನಹಿತಕ್ಕಾಗಿ ಜಾರಿ. ಕರ್ನಾಟಕ ಬ್ಯಾಂಕ್, ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. ಅಣ್ಣ, ಶಾಲೆ ಅಂದ್ರೆ ಏನು? ಚುಟ್ಕಿ, ಶಾಲೆ ನಮ್ ಕನ್ಸ್ನ ನನ್ಸ್ ಮಾಡೋ ಒಂದು ಸ್ಥಳ. ಓದಿ ಬರೆದು ದೊಡ್ಡವರಾದ್ಮೇಲೆ ನಾವೇನಾಗ್ಬೇಕಂತ ಅನ್ಕೊಳ್ತೀವಲ್ಲ, ಅದು ಆಗ್ಬೋದು. ಅದನ್ನು ಮುಟ್ಬೋದಾ? ಹಾ, ಅದನ್ ಮಾತ್ರ ಯಾಕೆ, ಆ ಚಂದ್ರನನ್ನು ಕೂಡ ಮುಟ್ಬೋದು. ಚಂದ್ರನನ್ನು ಕೂಡ? ಅಮ್ಮ, ಅಣ್ಣ ಹೋಗುವ ಶಾಲೆಗೆ ನನ್ನನ್ನು ಕಳಿಸ್ತೀಯಾ? ಕೆಲ್ಸ ಮುಗೀತು, ಬಾ ಮನೆಗೆ ಹೋಗೋಣ. ಚುಟ್ಕಿ, ನೀ ಚಂದ್ರನ ಮುಟ್ಟೋ ಕನ್ಸು ನನ್ಸಾಗುತ್ತೆ. ದೇಶದ ಹಲವೆಡೆ ಇನ್ನೂ 3 ಕೋಟಿ ಹೆಣ್ಣು ಮಕ್ಕಳ ಶಿಕ್ಷಣದ ಕನಸು ಕನಸಾಗಿಯೇ ಉಳಿದಿದೆ. ಈ ಸಾಗಿಸೋಣ. ಜನಹಿತಕ್ಕಾಗಿ ಜಾರಿ. ಕರ್ನಾಟಕ ಬ್ಯಾಂಕ್, ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. ಸತೀಶ, ಕಾಲೇಜ್ ಮುಗಿಸ್ಕೊಂಡು ಫ್ರೆಂಡ್ಸ್ಗಳ ಜೊತೆ ಸುತ್ತಾಡಕ್ ಹೋಗ್ಬೇಡ. ಅಪ್ಪಮ್ಮನ್ ಮಾತ್ ಕೇಳು, ಆಯ್ತಾ? ಸರಿ ಅಕ್ಕ, ನೀವೇನ್ ಟೆನ್ಷನ್ ಮಾಡ್ಬೇಡಿ, ನಂಗೊತ್ತು. ರೀ, ಸತೀಶನ್ ಸ್ವಲ್ಪ ಹಣ ಕೊಟ್ಬಿಡಿ. ಅದು ಪರ್ಸ್ ತರದ್ ಮರ್ತ್ಬಿಟ್ಟೆ. ಈಗ ಹಣ ಕೊಡೋದಕ್ಕೆ ಪರ್ಸ್ ಬೇಕಾಗಿಲ್ಲ, ಮನ್ಸಿದ್ರೆ ಸಾಕು. ಏನ್ ಹೇಳ್ತಿದ್ದೆ ಒಂದು ಅರ್ಥ ಆಗ್ತಿಲ್ಲ. ಕರ್ನಾಟಕ ಬ್ಯಾಂಕ್ ನ ಮೊಬೈಲ್ ಪ್ಲಸ್ ಆಪ್ ನಲ್ಲಿ OTP ಜನರೇಟ್ ಮಾಡಿ ಕಾರ್ಡ್ಲೆಸ್ ಟ್ರಾನ್ಸಾಕ್ಷನ್ ಮಾಡಬಹುದು. ಈಗ ಪರ್ಸ್ ಮತ್ತು ATM ಕಾರ್ಡ್ ನ ಅಗತ್ಯವಂತೂ ಇಲ್ವೇ ಇಲ್ಲ. ಕರ್ನಾಟಕ ಬ್ಯಾಂಕ್, ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. ಸ್ಮರಣಿಕ ಮೊಮೆಂಟೋ ಮತ್ತು ಗಿಫ್ಟ್ ಶಾಪ್ ಉಡುಪಿ ಕಳೆದ 30 ವರ್ಷಗಳಿಂದ ಮನೆ ಮಾತಾಗಿರುವ ಸ್ಮರಣಿಕ ಇದೀಗ ಉಡುಪಿ ಸಿಟಿ ಬಸ್ ನಿಲ್ದಾಣ ಸಮೀಪದ KSRTC ನರ್ಮ್ ಬಸ್ ನಿಲ್ದಾಣದ ವಾಣಿಜ್ಯ ಸಂಕೀರ್ಣದಲ್ಲಿ ಕಾರ್ಯಾಚರಿಸುತ್ತಿದೆ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಹಾಗೂ ಸಂಸ್ಥೆಯ 30ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಗಿಫ್ಟ್ ವಸ್ತುಗಳ ಪ್ರದರ್ಶನ ಮತ್ತು ಬೃಹತ್ ಮಾರಾಟ ಮೇಳ ಆಯೋಜಿಸಿದೆ. ಅಪರೂಪದ ಗಿಫ್ಟ್ ಐಟಮ್ಸ್,
ಗಳಲ್ಲಿ ಎಲ್ಲರಿಗೂ ಅಚ್ಚುಮೆಚ್ಚು. ಉಡುಪಿಯ ಸ್ಮರಣಿಕಾ ಸಂಸ್ಥೆಯಲ್ಲಿ ತುಳುನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವ ಹಳೆಯದನ್ನು ಅಳಿಸದೆ ಹೊಸತನ್ನು ಒಗ್ಗಿಕೊಂಡು ಹೋಗುವ ಅಂತಾರಾಷ್ಟ್ರೀಯ ಗುಣಮಟ್ಟದ ದೊರೆಯಲಿವೆ. ಗ್ರಾಹಕರ ಅನುಕೂಲಕ್ಕಾಗಿ ಹಿತ್ತಾಳೆ ಮತ್ತು ಬೆಳ್ಳಿಯ ಪೂಜಾ ಸಾಮಗ್ರಿಗಳು, ವಿಗ್ರಹ, ಗಿಫ್ಟ್ ಸಾಮಗ್ರಿಗಳು, ದೈನಂದಿನ ಬಳಕೆಯ ವಸ್ತುಗಳ ಪ್ರತ್ಯೇಕ ಮಾರಾಟ ಮಳಿಗೆ ತೆರೆಯಲಾಗಿದೆ. ಮೊಮೆಂಟೋ ಮತ್ತು ಗಿಫ್ಟ್ ಶಾಪ್ ಉಡುಪಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9342749131 ಹಾಗೆಯೇ 9343090434. Exam-friendly study materials, workshops, NEET special training, practice work. ಕನಿಷ್ಠ ಶಿಕ್ಷಣ ವೇತನ, ಅದರಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳುವ ಉದ್ದೇಶದಿಂದ ಆರಂಭ ಮಾಡಿದೆ. ಕಳೆದ 5 ವರ್ಷಗಳಲ್ಲಿ ಸುಮಾರು 3,000-4,000 ವಿದ್ಯಾರ್ಥಿಗಳು ಇಲ್ಲಿಂದ ಅಧ್ಯಯನ ಮಾಡಿಕೊಂಡು ಸಾಗಿದ್ದಾರೆ. ಇಲ್ಲಿ ನಾವು 9ನೇ ತರಗತಿ 10 ಏನ್ಲೇ ಬಾಳ್ಯ ಗುಂಡಿ ತೋಡಕ್ ಹತ್ತಿ ಹತ್ತಿಯಲ್ಲ. ಶಿಕ್ಷಣ ಪ್ರತಿಯೊಂದು ಮಗುವಿನ ಮೂಲಭೂತ ಹಕ್ಕು. ಅದನ್ನು ಅವರಿಂದ ಕಸಿದುಕೊಳ್ಳಬೇಡಿ. ಜನಹಿತಕ್ಕಾಗಿ ಜಾರಿ. ಕರ್ನಾಟಕ ಬ್ಯಾಂಕ್, ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. मैडम 50 रुपए. क्या मैडम 50 बोला था ना. हाँ, तुम्हारे ये सब्जी के लिए 45 रुपए जो मैंने दिए वो भी ज्यादा है. आया बड़ा मुझे एटीएम कार्ड रिन्यू करेंगे. अच्छा हुआ.
ऑटो चार्ज बच गया। लिख लो नंबर। अरे वाह गीता जी, खुले पैसे बचाने की समझदारी अब कहाँ गई? अपने बैंक अकाउंट के डिटेल्स किसी के साथ शेयर न करें। कर्नाटका बैंक, आपका पारिवारिक बैंक। ನಿಮ್ ಜೊತೆ ಶೇರ್ ಅದ್ರಲ್ಲಿ ಕೇಕ್ ಮಾಡಿದ್ದೆ, ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ತಂದಿದ್ದೀನಿ, ತಗೊಳ್ಳಿ. ಹಲೋ ನಮಸ್ತೆ ಉಷಾ ಅವರೇ, ನಾವು ಬ್ಯಾಂಕಿಂದ ಕಾಲ್ ಮಾಡ್ತಿರೋದು. ನಿಮ್ಮ ಎಟಿಎಂ ಕಾರ್ಡ್ ರಿನ್ಯೂ ಮಾಡ್ಲಿಕ್ಕೆ ಇವತ್ತು ಕೊನೆಯ ದಿವಸ. ನಿಮ್ಮ ಎಟಿಎಂ ಕಾರ್ಡ್ ನಂಬರ್, ಪಿನ್ ಮತ್ತು ಸಿವಿವಿ ನಮ್ಗೆ ಹೇಳಿದ್ರೆ ನಾವೇ ನಿಮ್ಮ ಎಟಿಎಂ ಕಾರ್ಡ್ ನ ರಿನ್ಯೂ ಮಾಡ್ಕೊಡ್ತೀವಿ. ಓಹೋ, Mangalore